ಮಕ್ಕಳ ಯಕ್ಷಗಾನದ ಬಗ್ಗೆ ನಾವು ಮಾತಾಡೋಣ. ಮಕ್ಕಳ ಮತ್ತು ಮಹಿಳಾ ಯಕ್ಷಗಾನದ ಬಗ್ಗೆ ನೀವು ಅನುಭವಿಗಳು, ಮಹಿಳಾ ಯಕ್ಷಗಾನದ ಬಗ್ಗೆ, ಮಕ್ಕಳ ಯಕ್ಷಗಾನದ ಬಗ್ಗೆ. ಈಗ ಪ್ರಸ್ತುತ ಯಕ್ಷಗಾನ ಇದೆ, ಭವಿಷ್ಯ ಹೇಗಿರ್ಬೋದು ಮಕ್ಕಳ ಯಕ್ಷಗಾನ? ಪಚನಾಡಿಯವರು ಹೇಳ್ಬೋದು, ತಾವು ಹೇಳ್ಬೋದು. ಯಕ್ಷಗಾನ ಬೆಳೆದಿದೆ ಎನ್ನುವುದಕ್ಕೆ ಇವತ್ತು ನಾವು 4 ವಿಭಾಗಗಳಲ್ಲಿ ವೃತ್ತಿಪರರಿದ್ದಾರೆ, ಹವ್ಯಾಸಿ ಗಂಡು ಕಲಾವಿದರು ಇದ್ದಾರೆ, ಮಹಿಳಾ ಕಲಾವಿದರು ಇದ್ದಾರೆ, ಮಕ್ಕಳು ಇದ್ದಾರೆ. ಯಕ್ಷಗಾನಕ್ಕೆ ಇವತ್ತು ಲಾಭ ಏನಾಗಿದೆ ಅಂದರೆ, ಮಕ್ಕಳು ಕಲಿತಿರುವುದರಿಂದ ಬೆಳೆದಿರುವುದರಿಂದ ಅಲ್ಲಿ ಮೇಳಕ್ಕೆ ಏನಾದರೂ ರಜೆಯ ವ್ಯವಸ್ಥೆಯಲ್ಲಿ ಮಕ್ಕಳು ಹೋಗಿ ವೇಷ ಪಾತ್ರ ನಿರ್ವಹಣೆ ಮಾಡೋದು, ಇದನ್ನು ನಾವು ಕಾಣ್ತಾ ಇದ್ದೇವೆ. ಅಂದರೆ ಮೊದಲು ಒಂದು ಮೇಳಕ್ಕೆ ಒಂದು ಕಾಲಕ್ಕೆ ಕಲಾವಿದರು ಕಡಿಮೆ ಇದ್ರು, ಕೊರತೆ ಇಂಥದ್ದೆಲ್ಲ ಕೇಳಿ ಬಂದಿತ್ತು. ಇವತ್ತು ಆ ಕೊರತೆ ಕಾಣುತ್ತಾ ಇಲ್ಲ, ತುಂಬ ಮಂದಿ ಕಲಾವಿದರು ಇದ್ದಾರೆ. ಮತ್ತೆ ಮಹಿಳಾ ಕಲಾವಿದರು ತುಂಬಾ ಮಂದಿ ಬೆಳೆದಿದ್ದಾರೆ. ಆದರೆ ಹೆಚ್ಚಿನವರು ತಾಳಮದ್ದಲೆಯ ಕ್ಷೇತ್ರ ಮತ್ತೆ ಯಕ್ಷಗಾನದಲ್ಲಿ ಕೆಲವೇ ತಂಡಗಳು ಉಂಟು. ನಿಜವಾಗಿ ಮಹಿಳೆಯರು ತಾಳಮದ್ದಲೆಯ ಕ್ಷೇತ್ರವನ್ನು ಬೆಳೆಸಬಹುದು. ನಿಜವಾಗಿ ಈಗ ನಾವು ವಾರದ ಕೂಟ ಅಂತ ದೇವಸ್ಥಾನಗಳಲ್ಲಿ ಆಗುತ್ತಾ ಇದೆ. ಹಿರಿಯರೇ ಇರುವುದಲ್ಲಿ 60 ಮೀರಿದವರು ಅರ್ಥಧಾರಿಗಳು, ಯುವಕರು ಯಾರು ಬರ್ತಾ ಇಲ್ಲ. ತಾಳಮದ್ದಲೆಗೆ ಯುವಕರು ಕೂಡ ಯಾರು ಬರ್ತಾ ಇಲ್ಲ. ಹೌದು, ಇಂಥ ಒಂದು ಕ್ಷೇತ್ರವನ್ನು ಉಳಿಸುವುದಕ್ಕೆ ಇನ್ನು ಮಹಿಳೆಯರೇ ಆಗಬೇಕು. ವಾರದ ಕೂಟ ಇತ್ಯಾದಿಗಳನ್ನು ಮಾಡ್ತಾ ಒಂದು ಆ ಕ್ಷೇತ್ರದಲ್ಲಿ ಒಂದು ಕಲೆಯನ್ನು ಆರಾಧಿಸುವ ಸೇವೆಯನ್ನು ಮಾಡಬಹುದು. ಹೌದು, ಹಾಗೆ ಈಗ ಮಕ್ಕಳ ಮೇಳಗಳು ಇದೆ ಸರ್, ಮಕ್ಕಳ ತಂಡಗಳು ತುಂಬಾ ಇದೆ. ಆದರೆ ಏನಾಗ್ತದೆ ಅಂದರೆ, ಮಕ್ಕಳ ತಂಡ ಇದೆ, ಅವರು ಹೀಗೆ ಮೇಳದವರ ಯಕ್ಷಗಾನ ಆಗುವಲ್ಲಿ ಬಂದು ನೋಡುವವರು ಇರುವುದಿಲ್ಲ. ಯಾಕೆ? ಅವರದ್ದು ಶಾಲೆದು ಒತ್ತಡ, ಗುಣಮಟ್ಟದ ಕೊರತೆ ಅಂತ ಹೇಳಿದ್ರೆ ಏನು ಹೇಳಿಕೊಡ್ತಾರೆ ಅದನ್ನು ನಾನು ಮಾಡ್ತೇನೆ ಅಂತ ಹೇಳಿ ಅದಲ್ಲ. ಅವರು ಸಹ ಬಂದು ಅದೇ ನಾವು ಈಗ ಅವರೊಬ್ರು ಹೇಳಿದ್ರಲ್ಲ, ಊಟ ಒಣ ಸಾಯ್ಬಕ್ಕ ಜನ ಇದ್ದೀರು ಅಂತೇಳಿ ಇಲ್ಲಿ ಬರ್ತಾರೆ ನಮ್ಮ ಫ್ಯಾಮಿಲಿ ಅಂತೇಳಿ 10 ಜನ, ಒಂದು 50 ಜನ ಮಕ್ಕಳೇ ಇರ್ಬೋದು. ಊಟ ಆದ ಆಚೀಚೆ ಆದ ಕೂಡ ಚೌಕಿ ನೋಡಿದ್ರು ಊಟ ಆಯ್ತು, ಪ್ರಸಾದ ಅಂಡ ಕ್ಯೂ ಚಿತ್ತುಗುಳಿ ಕೊರಿಯರು ಅಂತ ಗೊತ್ತಾಯ್ತವ. ಅವ ಈ ವೇಷಗಳ ಹೇಗೆ ಹೋಗ್ತದೆ ಅಂತ ನೋಡದ ಕಾರಣ ಮಕ್ಕಳ ಬೆಳವಣಿಗೆಗೆ ಸ್ವಲ್ಪ ಕಷ್ಟ ಆಗ್ತದೆ. ಹೇಳಿದಷ್ಟೇ ಗೊತ್ತಾಗ್ತದೆ. ಯಾವ ವಯಸ್ಸಲ್ಲಿ ಮಕ್ಕಳು ಯಕ್ಷಗಾನಕ್ಕೆ ಪ್ರವೇಶ ಮಾಡಬಹುದು? ಯಾವ್ದಾದ್ರು ವಯಸ್ಸು ಏನಾದರೂ ಇದೆ? ಯಾವ ವಯಸ್ಸಿಗೆ ಬಂದರೆ ಪ್ರೇಕ್ಷಕರಿಗೆ ನೋಡ್ತಾ ಇರ್ತಾರೆ, ಪೋಷಕರಿಗೆ ಒಂದು ಆಸೆ ಇರ್ತದೆ ತಮ್ಮ ಮಕ್ಕಳು ಯಕ್ಷಗಾನ ಕಲಾವಿದರಾಗಬೇಕು ಅಂತ. ಯಾವ ವಯಸ್ಸಲ್ಲಿ ಬಂದರೆ ಸೂಕ್ತ? 10 ವರ್ಷ ಆದಮೇಲೆ ಯಕ್ಷಗಾನಕ್ಕೆ ಬರುವುದು ಒಳ್ಳೇದು. ಈಗ 5 ವರ್ಷ ಆದಲ್ಲಿಗೆಲ್ಲ ಸೇರಿಸ್ತಾರೆ. ಕಾರಣ 3 ವರ್ಷ 4 ವರ್ಷ ಸರಿಯಾದ ಅಧ್ಯಯನಕ್ಕೆ ಬೇಕಾಗ್ತದೆ. ನಾಟ್ಯಾಭ್ಯಾಸವನ್ನು ಸರಿ ಮಾಡುವುದಿದ್ರು ಸಹ ಬೇಕಾಗ್ತದೆ. ಅಂದರೆ ಒಂದು 4ನೇ ತರಗತಿಯಲ್ಲಿ ಬಂದರೆ 6, 7 ಆಗುವಾಗ ಪ್ರಬುದ್ಧ ಒಂದು ನಾಟ್ಯಾಭ್ಯಾಸ ಆದರೆ ಮತ್ತೆ ಅರ್ಥಗಾರಿಕೆ ಅದು ಇದೆಲ್ಲ ಅಧ್ಯಯನ ಮಾಡಿಕೊಂಡು ಬಣ್ಣಗಾರಿಕೆ ಇದನ್ನೆಲ್ಲ ಬೆಳೀತಾ ಹೋದರೆ ಒಂದು ಪ್ರೌಢಾವಸ್ಥೆಗೆ, ಅಂದರೆ ಒಂದು 16 ವರ್ಷಕ್ಕಾಗುವಾಗ ಯಕ್ಷಗಾನದ ನಡೆ ನುಡಿ ಎಲ್ಲವನ್ನು ಅರ್ಥ ಮಾಡಲಿಕ್ಕೆ ಆಗ್ತದೆ. ಮತ್ತೆ ಯಕ್ಷಗಾನವನ್ನು ಆರಾಧಿಸಬೇಕು. ಈಗ ನಾವೆಲ್ಲ ಇಷ್ಟು ಬೆಳೆಯೋದಕ್ಕೆ ಕಾರಣ ಏನಂದರೆ, ರಾತ್ರಿ ಹೋಗಿ 8:30, 9 ಗಂಟೆಗೆ ಕುಳಿತರೆ ಬೆಳಿಗ್ಗೆ ತನಕ ಏಳದೆ ಚಾ ಕಾಫಿ ಕುಡಿಯುವ ಅಭ್ಯಾಸ ಇಲ್ಲ ನಮಗೆ, ಈಗಲೂ ಇಲ್ಲ. ಹಾಗಾಗಿ ಅಲ್ಲಿ ಕುಳಿತರೆ ಅಲ್ಲಿ ನಿದ್ದೆ ಮಾಡದೆ ಬೆಳಿಗ್ಗೆ ತನಕ ನೋಡ್ತಾ ಇದ್ದೆವು. ಆವಾಗ ರಂಗದ ನಡೆ ಪೂರ್ಣ ಅರ್ಥ ಆದ ಕಾರಣದಿಂದಾಗಿ ಇವತ್ತು ಅದರ ಪ್ರತಿಫಲ ಸಿಕ್ಕಿದೆ. ಇನ್ನೊಂದು ವಿಷಯ ನಾನು ಹೇಳ್ತೇನೆ, ಯಕ್ಷಗಾನ ಕಲೆ ಆಗಲಿ ಅಥವಾ ಇನ್ನಿತರ ಕಲೆ ಆಗಲಿ, ನಾವು ಬೆಳೆದು ಸಮಾಜದಲ್ಲಿ ನಾವು ಗುರುತಿಸಲ್ಪಡ್ತೇವೆ. ಆವಾಗ ನಮಗೆ ಇರಬೇಕಾದ ಹೆದರಿಕೆ ಏನಂದ್ರೆ, ನಾವು ಅಲ್ಲಿ ಸಾಧನೆ ಮಾಡಿದ್ದಕ್ಕೆ ಯಕ್ಷಗಾನ ಕಲೆಗೆ ನಾವೇನಾದ್ರೂ ಕೊಡುಗೆ ಕೊಟ್ಟು ಹೋಗಬೇಕು. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಾನು ಮಂಗಳೂರಿನಿಂದ ಮಾತಾಡ್ತೀನಿ. ಮಂಗಳೂರು, ಹೇಳಿ ಸರ್. ಸರ್, ಮೊದಲಿನ ಯಕ್ಷಗಾನಕ್ಕೆ ಈಗದ ಯಕ್ಷಗಾನಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ. ಹೌದು ಹೌದು. ಮೊದಲ ನಾವು ಯಕ್ಷಗಾನ ಕಾಳಿಂಗನವರ ಅವರ ಯಕ್ಷಗಾನ, ದೋಗ್ರಾಮ ಮೇಲೆಲ್ಲ ನಾವು ಮೊದಲು ಸರಕಾರಿ ಶಾಲೆಗೆ ಹೋಗ್ತಿರುವಾಗ ತಂದಿರುವಾಗ ಅಲ್ಲಿ ಪ್ರಾಕ್ಟೀಸ್ ಕಲಿಸ್ತಿದ್ರು. ಶಾಲೆಯಲ್ಲಿ ಬಂದು ಸಂಜೆ ಟೈಮಲ್ಲಿ ಶಾಲೆ ಎಲ್ಲ ಆದ ನಂತರ ಮತ್ತು ಮೊದಲಿದು ಯಕ್ಷಗಾನ ಅಂದ್ರೆ ಒಂದು 9 ಗಂಟೆಗೆ 10 ಗಂಟೆ ಸ್ಟಾರ್ಟ್ ಆದ್ರೆ ಬೆಳಿಗ್ಗೆ ತನಕ ಯಕ್ಷಗಾನ ಇರ್ತದೆ. ಅಲ್ಲಿ ನಿಮ್ಮ ಒಂದು ಬಿಸಿ ಬಿಸಿ ಕಡಲೆ ಹೊಯ್ಗೆ ಹಾಕಿ ಕಡಲೆ ಮಾರುವವರು ಇರ್ತಾರೆ. ಮತ್ತೊಂದು ಈ ಚರ್ಮುರಿ ಹೇಳ್ತಾರಲ್ಲ, ಮಂಡಕ್ಕಿ. ಹೌದು, ನಮ್ಮ ಹಳ್ಳಿ ಪ್ರದೇಶದಲ್ಲಿ ಸೋಜಿ ಇತ್ತು, ಸೋಜಿ ಅಂತ ಒಂದು ಕೊಡ್ತಾ ಇದ್ರು. ಮತ್ತೊಂದು ಮೊದಲೆಲ್ಲ ಮರದ ಸ್ಟೇಜ್. ಹೌದು. ಮರದ ಸ್ಟೇಜ್ ಅಲ್ಲಿ ರಾಕ್ಷಸ ಆಗ್ಲಿ ಇನ್ನೊಂದು ಪಾತ್ರ ಆಗ್ಲಿ ಆ ಗೆಜ್ಜೆ ಪೆಟ್ಟಲ್ಲಿ ಸ್ವಲ್ಪ ನಿದ್ದೆ ಬಂದ್ರೆ ಅಂತ ನಾವು ಹೇಳ್ತೇವೆ. ಹೌದೌದು, ಅಷ್ಟೇ ಹೇಳಲಿಕ್ಕೆ ನಾನು ಹೇಳ್ತೇನೆ. ಆ ಶಬ್ದಗಳು ಕೇಳುವಾಗ ಒಂದು ರೋಮಾಂಚನ ಆಗ್ತಿತ್ತು. ಆಮೇಲೆ ಯಕ್ಷಗಾನ ಮುಗಿಸಿ ಮನೆಗೆ ಬಂದು ಬೆಳಿಗ್ಗೆ ಮಲಗಿದ್ರು, ಬೆಳಿಗ್ಗೆ ನಿದ್ದೆಯಲ್ಲೂ ಆ ಚೆಂಡೆಯ ಶಬ್ದ ಕೇಳ್ತಾ ಇತ್ತು ನಮಗೆ. ಪಾತ್ರಧಾರಿಗಳೆಲ್ಲ ಮರದ ಸ್ಟೇಜ್ ಅಲ್ಲಿ ಸ್ಟೆಪ್ ಹಾಕುವ ಗೆಜ್ಜೆ ಪೆಟ್ಟಿಗೆ ಅದು ರೋಮಾಂಚನ ಬೇರೆ. ಹೌದು.
ಧನ್ಯವಾದಗಳು. ಮೊದಲೆಲ್ಲ ನವರಾತ್ರಿ ಹೊತ್ತಲ್ಲಿ ಹಾ. ಹಿರಿ ಪಾತ್ರಿದಾರಿಗಳಂತ ಬರ್ತಿದ್ರು. ಹೌದು ಅದನ್ನ ಒಂದು ಗಂಟೆ 2 ಗಂಟೆ ಅವ್ರು ರಾತ್ರಿ ಬರೋದು ಒಮ್ಮೊಮ್ಮೆ 11 ಗಂಟೆ 12 ಗಂಟೆ ಆಗ್ತಿತ್ತು ನವರಾತ್ರಿ. ಸರಿ. ಅವರ ಒಂದು ಸಿರಿ ವೇಷ 1 ಗಂಟೆ ನಲಿಸ್ತಿತ್ತು. ಹೌದು. ಹಾಗೆ ಹಾಸ್ಯ ಪಾತ್ರಧಾರಿಗಳು ಬರ್ತಿದ್ರು ನೋಡಿ, ರಾತ್ರಿ ಹೊತ್ತಿಗೆ 12-1 ಗಂಟೆ ಹೊತ್ತಿಗೆ ಕೆಲವು ಸಂದರ್ಭಗಳಲ್ಲಿ ಸುಮಾರು 1 ಗಂಟೆ ನಿದ್ದೆ ಬರೋ ಹೊತ್ತಿಗೆ ನಗಿಸ್ತಾ ಇದ್ರು. ಬಹಳ ಅನುಭವವನ್ನು ಹೇಳಿದ್ರಿ ಸರ್, ಬಹಳ ಸಂತೋಷ ನೀವು ಕರೆ ಮಾಡಿದ್ದಕ್ಕೆ. ದಿನಕರ ಪಚ್ಚನಾಡಿ ಅವರು ಮತ್ತು ಗಣೇಶಪುರ ಗಿರೀಶ್ನವಡ ಇಬ್ರು ಯಕ್ಷಗಾನ ಅವರಿಗೆ ಸಹ ದೇವರ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಹೌದು, ನಾವು ಬಹಳ ಸಾಧನೆ ಮಾಡಿದವರು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ, ಧನ್ಯವಾದಗಳು. ಅದು ಹಾಸ್ಯರ ರಾಜಹಾಸ್ಯದಾಗೆ ಇದರ ಗಾಂಭೀರ್ಯತೆ. ಹೌದು, ನಾವು ಮೊದಲು ಜೋಶಿ ಅವರು ಅಂತ ಇದ್ರು, ಅವ್ರದ್ದೆಲ್ಲ ಹಾಸ್ಯಗಳು, ಹೌದೌದು. ಸುಂದರಾಚಾರ, ಅದೆಲ್ಲ ಒಂದು ಯಾವಾಗಲೂ ಅವಿಸ್ಮರಣೀಯವಾಗಿರ್ತದೆ. ಅಲ್ಲ, ಯಕ್ಷಗಾನದ ಕೆಲವು ನೆನಪುಗಳನ್ನು ನೋಡಿ ಹೇಳಿದ್ರು. ಅದ್ರ ಜೊತೆ ಇರುವಂತ ಆ ತಿಂಡಿ ಸ್ವೀಕಾರ ಮಾಡುವಾಗ ಅದಂತೂ ಖುಷಿ ಇತ್ತು ಅಲ್ಲ ನಡುವಲ್ಲಿ. ಅವರು ಇನ್ನೊಂದು ಹೇಳಿದ್ರು, ವೇಷಗಳು ಬೆಳಿಗ್ಗೆವರೆಗೆ ಆದರೆ ಒಳ್ಳೇದು, ಕರೆಕ್ಟ್. ಏನಾಗಿತ್ತು ಅಂದರೆ ಬೆಳಿಗ್ಗೆವರೆಗೆ ಅಂತ ಹೇಳಿದ್ರೆ, ಈಗ ದುಶ್ಯಾಸನ ವಧೆ ಆಗುವಾಗ ಆ ದುಶ್ಯಾಸನವನ್ನು ಆ ಭೀಮ ಬಂದು ಒಂದು ಕರಳನ್ನು ಎಳೆಯುವಂಥದ್ದು ಈಗ ಕಣ್ಣಿಗೆ ಕಾಣುತ್ತದೆ. ಯಾಕಂದರೆ ಈ ಗಾಂಭೀರ್ಯತೆಯಿಂದ ತೋರಿಸುವಂಥದ್ದು ಅದೆಲ್ಲ ಒಂದು ಹೀಗೆ ಮಾಡುವಾಗ ನಮಗೆ ಒಂದು ಅಸಹ್ಯ ಆಗ್ತದೆ. ಇದರಿಂದ ನಾವು ಇದರಿಂದ ಚಾಪೆ ಬಟ್ಟೆ ಹಾಕಿ ಉದುರು ಈಗ ನೋಡುದು, ಅವನನ್ನು ಕೊಲ್ಲಬೇಕು ಅಂತ ಹೇಳುವಂತಹ ಒಂದು ಭಾವನೆ ನಮ್ಮಲ್ಲಿ ಹುಟ್ಟಿಕೊಳ್ತಿತ್ತು. ಕೊಲ್ಲಬೇಕಂತ ಅವ ಹೀಗೆ ಮಾಡೋಕೆ ಕೊಲ್ಲ ಅವನನ್ನು ಅಂತ ಬಣ್ಣದ ಮಾಲಿಂಗರ ಕರಳನ್ನು ಹಾಕಿಕೊಳ್ಳುವಂಥ ಒಂದು ಪ್ರಶ್ನೆ ನಮ್ಮೆಲ್ಲರನ್ನ ಕಾಡುವಂಥದ್ದು. ಪ್ರೇಕ್ಷಕರಿಗೆ ಈಗ ಸಿನಿಮಾದಲ್ಲಿ ಪ್ರೇಕ್ಷಕರಿಗೆ ಏನು ಬೇಕು ಅಂತ ಸಿನಿಮಾದವರು ನಿರ್ಧಾರ ಮಾಡ್ತಾರೆ. ರಂಗಭೂಮಿಯವರು ಪ್ರೇಕ್ಷಕರಿಗೆ ಏನು ಬೇಕು, ಒಂದು ಸಿನಿಮಾ ಬಂದರೆ ಅದೇ ರೀತಿ ಸಿನಿಮಾಗಳು, ಇದು ನಾಟಕ ಬಂದರೆ ಒಂದೇ ರೀತಿ ನಾಟಕಗಳು. ಯಕ್ಷಗಾನ ಹಾಗೆ ಅಲ್ಲ, ಅದು ಪ್ರಸಂಗಗಳು ಬೇರೆ ಬೇರೆ ಇರ್ತದೆ, ಒಂದನ್ನೊಂದು ಕಾಪಿ ಮಾಡಿಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಪ್ರಸಂಗದ ಮೇಲೆ. ಆದರೆ ಪ್ರೇಕ್ಷಕರಿಗೆ ಏನು ಬೇಕು ಎಂದು ನಿರ್ಧಾರ ಮಾಡುವವರು ಯಾರಾದ್ರೂ ಇದ್ದಾರಾ ಯಕ್ಷಗಾನದ ಒಳಗಡೆ ತಂಡದಲ್ಲಿ, ಅಥವಾ ಯಾವುದೇ ರೀತಿಯಲ್ಲಿ ಇರ್ತದೆ ಸರ್? ಏನು ಬೇಕು ಇವರಿಗೆ? ಅಲ್ಲ, ಯಕ್ಷಗಾನದಲ್ಲಿ ಮೇಳದ ಯಜಮಾನರು ಸಂಚಾಲಕರು ಅವರೇ, ಅವರ ಸಂಚಾಲನೆಯಲ್ಲಿ ಬಾಕಿ ಎಲ್ಲ ಕಾರ್ಯನಿರ್ವಹಣೆ ಆಗಬೇಕು. ಭಾಗವತರಿರ್ತಾರೆ. ಸರಿ. ಇವತ್ತು ಮೇಳದಲ್ಲಿ ಭಾಗವತರಿಗೆ ಪ್ರಸಂಗದ ನಡೆ ಗೊತ್ತಿರುವುದಿಲ್ಲ, ಆಗ ಯಾರಾದರೂ ಹಿರಿಯ ಕಲಾವಿದರು ಕೂಡ ಅದನ್ನು ನಿರ್ವಹಿಸುವುದಿದೆ, ನಾವು ಕಾಣುತ್ತಾ ಇದ್ದೇವೆ. ಅಂತೂ ಭಾಗವತರು ಮೊದಲು ಯಕ್ಷಗಾನದ ನಿರ್ವಹಣೆ ನಿರ್ದೇಶಕರಾಗಿದ್ದರು, ಇವತ್ತು ಅನುಭವವಿದ್ದ ಕಲಾವಿದರು ಅಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಏನಂದ್ರೆ, ಯಕ್ಷಗಾನ ಉತ್ತಮವಾಗಿ ಕೊಡಬೇಕಂತ ಹೇಳಿ ಆ ತಂಡದಲ್ಲಿರುವಂತ ಕಲಾವಿದರು ಅವರೆಲ್ಲರೂ ಸೇರಿ ಒಂದು ನಿರ್ಧಾರ ಮಾಡಿದ್ರೆ ಅದೇ ಅಂತಿಮ. ಪ್ರೇಕ್ಷಕರದನ್ನು ನೋಡೋದು ಮಾತ್ರ. ಯಕ್ಷಗಾನದ ಒಂದು ಕಲೆ ಅದು ಅವಿರತವಾಗಿ ಅವಿನಾಶಿಯಾಗಿ ಉಳಿತದೆ ಎನ್ನುವುದಕ್ಕೆ ಇವತ್ತು ಹರಕೆ ಆಟಗಳು ಎಷ್ಟಿವೆ. ಹೌದೌದು, ದೇವಿ ಮಾತ್ಮೆ ನಾವು ಎಷ್ಟು ಬಾರಿ ನೋಡಿದ್ದೇವೆ, ನಮಗೆ ಬಹಳಷ್ಟು ಬಾರಿ ನೋಡಿ. ಕ್ಷೇತ್ರಗಳ ಆಶ್ರಯದಲ್ಲಿ ಯಕ್ಷಗಾನ ಎಷ್ಟು ನಡೀತಾ ಇದೆ ವರ್ಷಕ್ಕೆ. ಹಾಗಾಗಿ ಯಕ್ಷಗಾನಕ್ಕೆ ಅಲಿವಿಲ್ಲ. ಅದನ್ನು ಏನೇನೋ ಮಾಡಿಕೊಂಡು ಎಲ್ಲಿಗೋ ಕೊಂಡು ಹೋಗಿ ಮುಟ್ಟಿಸುವುದರಲ್ಲಿ ಅರ್ಥ ಇಲ್ಲ. ನಾವು ಉತ್ತಮ ಪ್ರದರ್ಶನವಾಗಿ ಮುಂದಕ್ಕೆ ನೀಡಬೇಕಾದದ್ದು ಅತಿ ಅಗತ್ಯ. ಈಗ ಕಾಲಮಿತಿಯ ಪ್ರದರ್ಶನದಲ್ಲಿ ಕಾಲಮಿತಿಗೆ ಒಪ್ಪುವ ಪ್ರಸಂಗಗಳಿರ್ತವೆ. ಇದು ಏನಂದ್ರೆ, ಹಿಂದೆ ದೀರ್ಘವಾಗಿ ಆಡುತ್ತಿದ್ದಂತಹ ಪ್ರಸಂಗಗಳನ್ನು ಇವತ್ತು ಕಾಲಮಿತಿಗೆ ಒಗ್ಗಿಸಿಕೊಳ್ಳಿಕ್ಕೆ ಏನೇನೋ ಮಾಡಿ ಅಲ್ಲಿ ತೊಡಕುಗಳು ಕಾಣ್ತಾ ಇರ್ತವೆ. ಅದು ನಾವು ಆ ಮೇಳ ಈ ಮೇಳ ಅಂತ ವಿಮರ್ಶೆ ಮಾಡುವುದಿಲ್ಲ. ಆದ್ರೆ ಅದಕ್ಕೆ ಬೇಕಾಗಿ ಅದನ್ನು ಬಿಟ್ಟು ಕಾಲಮಿತಿ ಮಾಡ್ಬೋದು. ಇನ್ನೊಂದು, ಈಗ ಮಧ್ಯರಾತ್ರಿ 1 ಗಂಟೆಗೆಲ್ಲ ಮುಗೀತದೆ, ಅಲ್ಲಿ ಕಲಾವಿದರಿಗೆ ಆರೋಗ್ಯದ ಬಗ್ಗೆ ಪ್ರಶ್ನೆ ಯಾರೆತ್ತುತ್ತಾರೆ, ಅಥವಾ ಅಲ್ಲಿ ನೇಪಥ್ಯ ಕಲಾವಿದರ ಅವರ ಪ್ರಶ್ನೆ ಯಾರೆತ್ತುತ್ತಾರೆ, ಯಾರು ಎತ್ತುವುದಿಲ್ಲ. ಕಾಲಮಿತಿ ಅಂದ ಮೇಲೆ ಎಷ್ಟು, ಒಂದು 5 ಗಂಟೆಯಿಂದ 10 ಗಂಟೆಯ, ಅಥವಾ ಒಂದು 6 ಗಂಟೆಯಿಂದ 10 ಗಂಟೆಯ, ಇದೇ ಮಿತಿ ಒಳಗೆ ಬರುತ್ತೆ. ಇನ್ನೊಂದಿನ ಸತ್ಯನಾರಾಯಣ ಪೂಜೆ ಮಾಡಿ ನಾವು ಪ್ರಸಾದ ತೆಕೊಳ್ಳುವ ಹಾಗೆ ಯಕ್ಷಗಾನ ಕಾಲಮಿತಿಯಲ್ಲಿ ಇನ್ನು ಪ್ರಸಾದ ತೆಕೊಳ್ಳುವ ಪರಿಸ್ಥಿತಿ ಬರ್ತದೆ. ಯಾಕಂದ್ರೆ ಧ್ವನಿವರ್ಧಕಕ್ಕೆ ಎಷ್ಟು ಅಡೆತಡೆ ಆಯಿತು, ಏನೆಲ್ಲ ಸಮಸ್ಯೆ ಆಯಿತು. ನಮ್ಮ ನಗರದ ಪರಿಸ್ಥಿತಿ ಆಗಲಿ, ನಮ್ಮ ಸರ್ಕಾರದ ಪರಿಸ್ಥಿತಿ ಆಗಲಿ, ಇದನ್ನೆಲ್ಲ ನಿಯಂತ್ರಣ ಮಾಡ್ತಾ ಇರುವಾಗ ಅದಕ್ಕೆ ತಕ್ಕ ಯಕ್ಷಗಾನ ಬೆಳೀತಾ ಹೋಗ್ತದೆ. ಆದ್ರೆ ಯಕ್ಷಗಾನ ಮೂಲ ಸೌಂದರ್ಯವನ್ನು ಉಳಿಸುವುದಕ್ಕೆ ನಾವು ಏನು ಮಾಡಬೇಕು, ಇದು ಚಿಂತನೆ ಮಾಡಬೇಕಾದ ಅಗತ್ಯ. ಬಹಳ ಮುಖ್ಯವಾದ ಯಾವ್ದು ರೀತಿಯಲ್ಲಿ ಇರಬೇಕು ಎನ್ನುವಂಥದ್ದು. ಅದೇ ಕೇಳಿದಾಗೆ ಅದು ಮೇಳದಲ್ಲಿ ಈ ಸಂಘಟನೆ ಮಾಡುವಾಗ ಉಂಟಲ್ಲ, ಒಟ್ಟುಗೂಡಿಸುವ ಕಲಾವಿದರಲ್ಲಿ, ಅವಾಗ ನಾವು ಲೆಕ್ಕ ಹಾಕ್ತೇವೆ. ಈ 3 ಗಂಟೆಗೆ ಇಷ್ಟೇ ಪಾತ್ರವನ್ನು ತಕೊಂಡು ನಾಜೂಕಿನಲ್ಲಿ ತಗೊಳ್ಳುವ, ಇದನ್ನು ಜನರಿಗೆ ಕೊಟ್ಟರೆ ಜನ ಒಪ್ಪಿ ಬರ್ತಾರೆ ಅಂತ. ಈ ವರ್ಷ ಒಂದು ನಾವು ಗಣೇಶಪುರದಲ್ಲಿ ಮಾಡಿದೆವು. ನಮ್ಮ ಪಾಠ ಪುಸ್ತಕದಲ್ಲಿ ಇತ್ತು, ನಿಮಗೆ ಗೊತ್ತಿತ್ತೇನ, ಚಂಡಿಯ ಕಥೆ ಇತ್ತಲ್ಲ, ಚಂಡಿ ಅವಳು ಕೇಳಿದಕ್ಕೆಲ್ಲ ವಿರುದ್ಧವಾಗಿ ವಿರುದ್ಧ ಅದು ಪ್ರಸಂಗ, ಅದು ಉದ್ದಾಲಕ ಚಂಡಿ ಇದರಲ್ಲಿದೆ, ನಮ್ಮ ಪುರಾಣದಲ್ಲಿ ಇದೆ. ಅದನ್ನು ಪ್ರಸಂಗ ಮಾಡಿತು. 1.25 ಗಂಟೆ ಅದಕ್ಕೆ ಸಮರ್ಥ ಕಲಾವಿದರು ಇಟ್ಕೊಂಡು ಮಾಡಿದೆವು. ಜನ ಒಪ್ಪಿದ್ರು. ಜನ ಒಪ್ತಾರಂದ್ರೆ ಅದು ಹಾಳು ಮಾಡಲಿಲ್ಲ, ಅಷ್ಟೂ ಚಂದವಾಗಿ ಕೊಂಡೋದ್ರು. ಇದು ಜನರಿಗೆ ಕೊಡ್ಲಿಕ್ಕೆ ಸಾಧ್ಯತೆ ಇರ್ತದೆ ಅಂತದನ್ನು ಜನ ಕೊಟ್ಟರು. ಈಗ ಕಾಲಮಿತಿಯಲ್ಲಿ 3 ಗಂಟೆಗೆ ಹೋಗಿ 2 ಪ್ರಸಂಗ, 1.25 ಗಂಟೆ 1.2 ಗಂಟೆ, ಹಾಗೆ ಜನ ಒಪ್ಪಿದ್ರು. ಅದರಲ್ಲಿ ಹಾಳು ಮಾಡಲಿಲ್ಲ. ಹಾಗೆ ಮಾಡುವಂಥ ರೀತಿಯಲ್ಲಿ ಇವರು ಅದನ್ನೇ ಹೇಳುದು,
ವೇಷಗಳನ್ನು ಎಲ್ಲಿ ತಿರುಗಿಸಿ ಬಿಡುವಂತ ಬಿಟ್ಕೊಳ್ಳಿ, ತೊಂದರೆ ಇಲ್ಲ, ಅದು ಚಂದ ಮಾಡಿ ಯಕ್ಷಗಾನದಲ್ಲಿ ಬಹಳಷ್ಟು ಪ್ರಯೋಗಗಳು ಯಶಸ್ವಿ ಆಗಿದೆ. ತುಳು ಯಕ್ಷಗಾನಗಳು ಸಹ ಬಹಳಷ್ಟು ಹಿಂದೆ ಬಹಳ ಜನಪ್ರಿಯವಾದ ಯಕ್ಷಗಾನಗಳಿದೆ, ಪ್ರಯೋಗಗಳು ಸಕ್ಸಸ್ ಆಗಿದೆ, ಹಾಗೇನು ಇದಾಗಿಲ್ಲ ಅಂತಲ್ಲ. ಆದರೆ ಅದು ಆ ಚೌಕಟ್ಟಿನೊಳಗೆ ಮಾಡ್ತಾ ಇದ್ರು ಅವರು. ಹೌದು, ಯಶಸ್ವಿ ಅನ್ನೋದು ಒಂದು ಚೌಕಟ್ಟಿನೊಳಗೆ ಮಾಡಿದ್ರೇನೆ ಬರುವಂತದ್ದು. ಅದು ಇನ್ನೂ ಬರಬೇಕು, ಅದು ಅಧ್ಯಯನಶೀಲತೆ ಇರಬೇಕು. ಕನ್ನಡದಲ್ಲಿ ಇರ್ಬೋದು, ತುಳುವಲ್ಲಿರ್ಬೋದು, ಹೊಸ ಯಕ್ಷಗಾನಗಳು ಬಂತು. ಆ ಚೌಕಟ್ಟಿನೊಳಗೆ ಮಾಡಿದ ಕಾರಣ 100 ಮೇಲೆ ಪ್ರದರ್ಶನಗಳು, 200, 300 ಈ ತರ ಪ್ರದರ್ಶನಗಳು, ಟೆಂಟ್ ಮೇಳಗಳು ಹೇಳ್ತಾ ಇರೋದು. ಅದೇ ಈಗ ಆಗಿದೆ, ಈಗಲೂ ಆಗ್ತಾ ಇದೆ, ಹೊಸ ಪ್ರಸಂಗಗಳಾಗ್ತಾ ಇದೆ, ಜನಜಾಗೃತಿಯ ಪ್ರಸಂಗಗಳಾಗ್ತದೆ. ನಾನು ಮಾಡಿದ್ದೆ ಜನಜಾಗೃತಿ ಪ್ರಸಂಗಗಳೆಲ್ಲ ತುಂಬಾ ಪರಿಣಾಮಕಾರಿಯಾಗಿ ಮಾಡ್ತಾರೆ. ನಮ್ದು ಡ್ರಗ್ಸ್ ಅವೇರ್ನೆಸ್ ಬಗ್ಗೆ, ಮದ್ಯಪಾನದ ಬಗ್ಗೆ ಎಲ್ಲ ಪ್ರಸಂಗ, ಧೂಮಪಾನದ ಬಗ್ಗೆ ಪ್ರಸಂಗಗಳು. ನೀವು ಹೊರನಾಡಿನಲ್ಲಿ ಹೇಗಿದೆ ಸರ್ ಯಕ್ಷಗಾನದ ಒಂದು ಅಭಿರುಚಿ? ನೀವು ಹೊರನಾಡಿನಲ್ಲಿ ಒಳ್ಳೆಯ ಅವಕಾಶಗಳಿವೆ. ಈಗ ಯಕ್ಷಗಾನ ಮುಂಬೈ, ಬೆಂಗಳೂರು, ದೆಹಲಿ ಒಳ್ಳೆಯ ಅವಕಾಶಗಳಿವೆ. ಬೇರೆ ರಾಜ್ಯಗಳಲ್ಲೂ ಇದೆ, ಹೊರ ರಾಷ್ಟ್ರಗಳಲ್ಲೂ ಇದೆ. ಇವತ್ತು ವಿಮಾನದಲ್ಲಿ ಹೋಗಿ ಬರುವುದೇ ಒಂದು ಸಂತೋಷ ಅಂತ ಆಗಿದೆ ಕಲಾವಿದರಿಗೆ ಕೂಡಲೇ. ದುಬೈ, ಮಸ್ಕತ್ ಇಲ್ಲೆಲ್ಲ. ಮತ್ತೆ ನಾನು ಸ್ವೀಡನ್ಗೆಲ್ಲ ಹೋಗಿದ್ದೇನೆ, ಅವಕಾಶ ಸಿಕ್ಕಿದಾಗ ಸರ್ಕಾರದ ವ್ಯವಸ್ಥೆಯಲ್ಲಿ ಹೋಗಿ ಬಂದಿದ್ದೇನೆ. ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಆಸ್ವಾದಿಸ್ತಾರೆ. ಹೌದು, ನನ್ನದೊಂದು ಅನುಭವ. 2005ರಲ್ಲಿ ಕರ್ನಾಟಕ ಸರ್ಕಾರದಿಂದ ಕುಲು ಫೆಸ್ಟಿವಲ್, ಕುಲು ಹಿಮಾಚಲದ ಕುಲು ಮನಾಲಿಯಲ್ಲಿ, ಅದು ಇಡೀ ಹೀಗೆ ತಿರುಗ್ತಾ ಇರ್ತದೆ, ಒಂದೊಂದು ರಾಜ್ಯಕ್ಕೆ ಒಂದೊಂದು ಸಲ ಅಂತ. ಅದರ ನಮ್ಮ ವರ್ಷದ ಮೊದಲಿಗೆ ಉತ್ತರಾಖಂಡ ಹೋಗಿತ್ತು, ಅನಂತರ ನೆಕ್ಸ್ಟ್ ವರ್ಷಕ್ಕೆ ನಮಗೆ ಸಿಕ್ಕಿತ್ತು. ಅಲ್ಲಿ ಹೋದ ಮೇಲೆ ಅಲ್ಲಿ ಕನ್ನಡ ಆಗೋದಿಲ್ಲ, ಇದ್ದವರೆಲ್ಲರೂ ಇವರೇ ಇದ್ರು, ಅದ ಕಡೆ ಹಿಂದಿಯಲ್ಲಿ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ಅಲ್ಲಿ ನಮ್ಮ ಎಲ್ಲರೂ ಕಲಾವಿದರು ಹಿಂದಿಯವರೇ ಇದ್ರು, ಸತ್ಯಾನಂದ ರಾವ್, ಹಾಗೆ ನಾವೆಲ್ಲ ಗಟ್ಟಿಗೆ ಕಲಾವಿದರು, ಡಿಗ್ರಿ ಯಾರು ಇದ್ರು, ಎಲ್ಲ ಹಿಂದಿಯಲ್ಲಿ ಆಯ್ತು. ಏನು ಅಂತ ಹೇಳೋದು, ನೀವು ಹೇಳಿದ್ರಲ್ಲ ಹೇಗೆ ಸ್ಪಂದನ ಅಂತ. ಅಲ್ಲಿಯ CM, ನಾನು ನಮ್ಮದು ಬೆಳಿಗ್ಗೆ ಮಧ್ಯಾಹ್ನಕ್ಕೆ ನಿಗದಿಯಾಗಿತ್ತು, ಒಂದು 4 ಗಂಟೆಗೆ ಆಗಬೇಕು ಅಂತ. ಅವರು ಬೆಳಿಗ್ಗೆ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಬಂದಿದ್ರು. ನಾನು ರಾತ್ರಿ ಬರ್ತೇನೆ 7 ಗಂಟೆಗೆ, ನೀವು 7 ಗಂಟೆ ಮೇಲೆ ಕಾರ್ಯಕ್ರಮ ಇಡಿ, ಅದರ ಮೊದಲು ಇಡಬೇಡಿ ಅಂತೇಳಿ. ನಾನು ಯಕ್ಷಗಾನದ ಭಾಳ ಇಂಟ್ರೆಸ್ಟ್ ಅಂತೇಳಿ ಅವ್ರು ಹೇಳಿದ್ದು, ಸಂಘಟಕರು ನಾವೆಲ್ಲ ವೇಷ ರೆಡಿ ಆಗಿದೆ, ಇಲ್ಲಿ ಆದರೆ ಸಾಧ್ಯ ಇಲ್ಲ, ಯಾಕೆ 5 ಗಂಟೆಗೆ ನಾವು ವೇಷಕ್ಕೆ ರೆಡಿ ಆಗಿದ್ದೇವೆ, ಅದು 4 ಗಂಟೆಗೆ ಅಂತ ಹೇಳಿ ನಮಗೆ ಅದು ಬಂದು ಮುಟ್ಟುವಾಗ ಲೇಟ್ ಆಯಿತು. ಹಾಗೆ ನಾವೇ ಕಟ್ಟಿ ಎಲ್ಲ ಆಗಿತ್ತು. ಮತ್ತೆ ಅವರು ಇಲ್ಲ ನಿಮ್ಮದು ಹೀಗೆ ಅಲ್ಲಿಂದ ಮೆಸೇಜ್ ಬಂದಿದ್ದು, ಅವರು ಸಂಜೆ 7 ಗಂಟೆ ಬರ್ತಾರೆ ಅಂತ, 4 ಗಂಟೆಗೆ ಅಲ್ಲಿ ಫ್ಲೈಟ್ ಉಂಟಲ್ಲಿ, ಹಾಗೆ ಅದಕ್ಕೆ ಬರ್ತಾರೆ ಅಂತ ಆಯಿತು. ಆವಾಗ ನಾವು ಚೇಂಜ್ ಮಾಡಿ, ನಾವು ಡ್ರೆಸ್ ಕಟ್ಟಿ ಆಗಿತ್ತು, ಅದು ಅಲ್ಲಿ ಚಳಿ ಆದ ಕಾರಣ ನಮಗೆ ಸೆಕೆ ಗೊತ್ತಾಗಲಿಲ್ಲ, ಇಲ್ಲಿಯಾರ ಕಷ್ಟ ಆಗ್ತಿತ್ತು. ಅಲ್ಲಿ DC ಎಲ್ಲ ಬಂದು ಕಾಲು ಹಿಡಿದು ಅವರೆಲ್ಲ ಶ್ಲೋಕವನ್ನು ಹೇಳಿಕೊಂಡು ನಮಗೆ ಕಾಲಿಗೆ ಅಡ್ಡ ಬಿದ್ದು, ಕೊನೆಗೆ ವೇಷ ತೆಗೆದ ಮೇಲೆ ಹೇಳಿದ್ದು, ಸರ್ ಐಸಾ ಭಾವನಾತ್ಮಕವಾಗಿ ನಮಗೆ ಆ ದೇವಿ ಮಾತ್ಮ ಪ್ರಸಂಗ ಮಾಡಿದ್ದೆವು, ದೇವಿ ಮಾತ್ಮ ಪ್ರಸಂಗ ಮಾಡಿದ್ದೆವು. ಅದು ತುಂಬಾ ಅವರಿಗೆ ದೇವಿ ಇದೆಲ್ಲ ಬಂದು ಕಾಲಾಡಿಗೆ ಹಿರಿತನ ಮತ್ತು ಶ್ರೀಮಂತಿಗೆ ಅದುವೇ ನೋಡಿ. ಹೊರಗಡೆ ಹೋದ್ರೆ ಕಲೆ ಆಗಿದೆ, ಆ ಕಲೆಗೆ ಜನರು ಬಹಳ ಗೌರವ ಕೊಡ್ತಾರೆ. ಈಗ ಜಾರ್ಖಂಡಿಗೆ ಹೋಗಿದ್ದೆವು, ಅಲ್ಲಿ ಕೂಡ ಒಳ್ಳೆ ಪ್ರೋತ್ಸಾಹ, ನಾವು ಜಾಂಬವತಿ ಕಲ್ಯಾಣ ಪ್ರಸಂಗ ಮಾಡಿದ್ವಿ. ಹೌದು. ಈಗ ಕಾರ್ಯಕ್ರಮ ಮುಗಿಸುವ ಹೊತ್ತಿನಲ್ಲಿ ನೋಡ್ರೆ ಯಕ್ಷಗಾನ ಹೇಗಿದ್ದರೆ ಚಂದ ಅಂತ ನಿಮ್ಮ ಒಂದು ಮಾತನ್ನು ಪ್ರೇಕ್ಷಕರು ಹೇಗಿದ್ರೆ ಚಂದ ಅಂತ ಹೇಳಿ, ಹೇಗಿದ್ರೆ ಅದೇ ನಾನು ಹಾಗೆ ಹೇಳಿದೆ, ಕಾಲಮಿತಿ ಆದರೂ ಜನ ಯಾಕೆಂತ ಹೇಳಿದ್ರೆ ಬೆಳಿಗ್ಗೆವರೆಗೆ ಮಾಡೋದಕ್ಕೆ ಆಕ್ಷೇಪಣೆ ಅನ್ನೋದಿಲ್ಲ, ಆದರೆ ಜನ ಇರುವುದಿಲ್ಲ. 2 ಗಂಟೆ ಮೇಲೆ ಜನ ಸಿಗೋದಿಲ್ಲ. ಹೌದು. ಒಂದು ತಾಳ ಮದ್ಲೆ ಆಗಿತ್ತು, ಕುರಿಯ ಶಾಸ್ತ್ರಿಗಳು ಬಂದಿದ್ರು, ಭಾರಿ ಪದ್ಯ ಮಾರಾಯರೆ, ಇಲ್ಲಿ ಮಂಗಳೂರಿನಲ್ಲಿ ಆಗಿದ್ದು ಗೋಕುಲದಲ್ಲಿ. ಇವರು ಯಾವ ಮೇಳದಲ್ಲಿ ಇರುವುದು ಮಾರಾಯರೆ ಅಂತ ನಿಜ ಹೇಳಬೇಕಿದ್ರೆ, ಅವರು ಮೇಳ ಆಗಿ ನಿವೃತ್ತಿ ಆಗಿದ್ರು. ಆಗ ಅವರು ಅವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ, ನಾನು ಬರುವುದಿಲ್ಲ ಮೇಳಕ್ಕೆ ಅಂತೇಳಿ ನಿವೃತ್ತಿ ಆಗಿತ್ತು. ಅವರು ಯಾಕೆ ಅಂತ ಹೇಳಿದ್ರೆ, ನಾನು ನೋಡಲಿಲ್ಲ ಕಂಟಿನ್ಯೂ ಮೇಳದಲ್ಲಿ ಅಂತ. ಕಾರಣ ಏನು ಅಂತ ಹೇಳಿದ್ರೆ, ಅವರು 2 ಗಂಟೆ ಒಳಗೆ ನಂತರವೇ ಬರೋದು, ಇವರು 1 ಗಂಟೆನ ಮೇಲೆ ಇರುವುದೇ ಇಲ್ಲ. ನಾನು ಕೇಳಿದೆ ಎಷ್ಟು ಗಂಟೆವರೆಗೆ ಇರ್ತೇನೆ, ಅವ್ನು 1 ಗಂಟೆವರೆಗೆ ಇರ್ತಿದ್ದೇನೆ, ಅವರು ಬರೋದು 2 ಗಂಟೆಗೆ, ನೀವು ನೋಡಿ ಇರಲಿಕ್ಕಿಲ್ಲ. ಯಾಕೆಂದರೆ ಸ್ವಲ್ಪ ಕಾಲಮಿತಿಯಲ್ಲಿ ಎಲ್ಲ ಭಾಗವತರನ್ನು ಎದುರು ಮೊದಲೇ ಬರುವ ಕಾರಣ ನೋಡ್ಲಿಕ್ಕೆ ಆಗ್ತದೆ. ನನ್ನ ಒಂದು ಅನಿಸಿಕೆ, ಈಗ 10 ಗಂಟೆ 11 ಗಂಟೆ ಬರುವ ಭಾಗವತರು 1, 2, 3 ಗ್ರೇಡ್ ಇದ್ರು ಸಹ ಅವರು ಒಂದೊಂದು ದಿನ ಎದುರಿಗೆ ಕೂತ್ಕೊಳ್ಳುವಂತ ಆಗಬೇಕು. ಮೊದಲಿಗೆ ಪೀಠಿಗೆ ಆಗಿ ಕೂತ್ಕೊಳ್ಳೋ ಹಾಗೆ ಅಂತ ಗೊತ್ತಿಲ್ಲ, ಇವತ್ತು ಅವರೊಂದು ಪದ್ಯ ಮೊದಲಿಗೆ ಇದೆ ಕೇಳೋಣ ಅಂದ್ರೆ ಚೇಂಜಸ್ ಕೇಳಲಿಕ್ಕೆ ಆಗ್ತದೆ. ಬದಲಾವಣೆ, ಕಲಾವಿದರಿಗೆ ದೊಡ್ಡ ಕಲಾವಿದರು ಅವರನ್ನು ಎದುರು ತಗೊಳ್ಳೋಣ, ಆಗ ಕಲಾವಿದರು ಬೆಳಿಲಿಕ್ಕೂ ಆಗ್ತದೆ. ಖಂಡಿತ. ದೇವೇಂದ್ರ ಮಾಡುವವನಿಗೆ ಬೇಕಾದ್ರೆ ಒಂದು ಬದಲಾವಣೆ ಕೊಟ್ಟು ದುಡಿದು ಕೊಡುವ, ಆಚೆಯಿಂದ ಈಚೆ ಬರಲಿ, ಆವಾಗ ಬೆಳವಣಿಗೆ ಆದಾಗ ಜನ ಜಾಸ್ತಿ ಬರ್ಬೋದು ಕಾಣ್ತದೆ. ಯಾಕೆಂದ್ರೆ ಇವತ್ತು ಇಂಥವ್ರದಂತೆ ಮಾರ ನೋಡುವಾಗ
ಚೇಂಜಸ್ ಉಂಟು. ದಿನಕರ್ ಅವರು ಏನು ಹೇಳ್ತೀರಾ? ಕಾರ್ಯಕ್ರಮ ಈಗ ಮುಗಿಸುವ ಹೊತ್ತು ಎರಡೆರಡು ಏನ್ ಸಲಹೆಗಳನ್ನು ಹೇಳ್ತೀರಿ? ಎರಡೆರಡು ಕಾರ್ಯಕ್ರಮಗಳಿರುವಾಗ ಭಾಗವತರು ಮೊದಲಿಗೂ ಕೂತ್ಕೊಳ್ತಾರೆ, ಮತ್ತೆಗೂ ಕೂತ್ಕೊಳ್ತಾರೆ. ಸರಿ. ಅಂಥದ್ದು ವ್ಯವಸ್ಥೆಗಳೆಲ್ಲ ಆಗ್ತಾ ಬಂದಿದೆ. ಅಲ್ಲಿ ನಿಜವಾಗಿ ಆಟದ ಪ್ರದರ್ಶನ ಒಂದು ಶಿಷ್ಟಾಚಾರಕ್ಕೆ ಎಲ್ಲರೂ ಸರಿಯಾಗಿ ಸ್ಪಂದಿಸಿದ್ರೆ ಒಳ್ಳೇದು. ಒಳ್ಳೇದು. ಇನ್ನೊಂದು ಯಕ್ಷಗಾನ ಹೇಗಿರ್ಬೇಕಂದ್ರೆ, ಈಗ ಕಾಲಮಿತಿಯ ಯಕ್ಷಗಾನ ಆಗಲಿ, ಬೆಳಗಿನ ತನಕದ ಯಕ್ಷಗಾನ ಆಗಲಿ, ಅಲ್ಲಿ ಎಷ್ಟು ಉದ್ದ ಮಾಡಬೇಕು, ಎಷ್ಟು ಗಿಡ್ಡ ಮಾಡಬೇಕು ಇತ್ಯಾದಿಗಳನ್ನೆಲ್ಲ ಚೆನ್ನಾಗಿ ಒಂದು ಲೆಕ್ಕಾಚಾರ ಹಾಕಿ ಒಂದು ಉತ್ತಮ ಪ್ರದರ್ಶನ ನೀಡುವಲ್ಲಿ ಕಲಾವಿದರು ಶ್ರಮಿಸಬೇಕು. ಒಳ್ಳೆ ಮಾತು. ಕೆಲವೊಮ್ಮೆ ಶಾಂತರಸ ಪ್ರದರ್ಶನದಲ್ಲಿ ಮೇಲಿನ ಸ್ಥಾಯಿಗೆ ಅಂತ ಹೇಳಿ ಹೋದಾಗ ಇಲ್ಲಿ ಕರ್ಕಶ ಆಗುತ್ತೆ ಕೇಳುವಾಗ. ಅದನ್ನೆಲ್ಲ ಭಾಗವತರು ಚಿಂತಿಸಬೇಕಾಗ್ತದೆ. ಹಾಗಾಗಿ ಉತ್ತಮ ಪ್ರದರ್ಶನ ಮಾಡಲಿಕ್ಕೆ ಯಕ್ಷಗಾನ ಒಂದು ಸಂಕೀರ್ಣ ಕಲೆ, ಸಮಷ್ಟಿ ಕಲೆ ಆದ ಕಾರಣ ಅದು ಕಷ್ಟಕರವಾಗಿದ್ದರೂ ಅದು ಇಷ್ಟಕರವಾಗಿ ಒಳ್ಳೇದಾಗಬೇಕು ಅಂತ ನನ್ನ ಅಭಿಪ್ರಾಯ. ಅದೇ ನಾನು ಮೊದಲು ಹೇಳಿದ ಹಾಗೆ ವ್ಯಷ್ಟಿ ಆಗಬಾರ್ದು, ಸಿಂಗಲ್ ಆಗಬಾರ್ದು, ಸಮಷ್ಟಿ ಆಗಬೇಕು, ಎಲ್ಲರೂ ಇರಬೇಕು ಅಂತ. ನನಗೆ ಒಂದು ನೆನಪು ಬರ್ತದೆ, ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದರು, 4 ಕಂಬದೊಳಗೆ ಇಡೀ ಆಟ ತಂದ್ರೆ ನಾವು ಎಲ್ಲೆಲ್ಲಿ ಹೋಗಿ ನಮ್ಮ ಶೂಟಿಂಗ್ ಮಾಡ್ತಾರೆ, ಇದಲ್ಲ ಅಂತ. ಇದು ಯಕ್ಷಗಾನಕ್ಕೆ ನಂಗೆ ಯಾವಾಗಲೂ ಶರಣು ಈ ಕಲೆಗೆ ಅಂತ ಹೇಳಿದ್ರು. ಸ್ವರ್ಗ ನರಕ ಅಲ್ಲೇ, ಎಲ್ಲ ಸ್ವರ್ಗ ಹೇಳುವಾಗ ಅಲ್ಲೇ ಕೂತ್ಕೊಳ್ಸಿದ್ರಿ, ಮತ್ತೊಬ್ಬ ಬಂದು ಅಲ್ಲೇ ಹೇಳಿದ್ರು. ಆದ್ರೆ ಹೇಳುವಂತ ಭಾವನೆ ನಾವು ಹೌದಪ್ಪ ಅಂತ ಕಾಣ್ತಾ ಇದೆ ಅಂತ ಹೇಳಿ. ಆಗ್ಲಿ, ಬಹಳ ಸಂತೋಷ. ಇವತ್ತಿನ ಮಾತುಕತೆಯಲ್ಲಿ ಯಕ್ಷಗಾನ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಮಾತುಕತೆಯನ್ನು ನಡೆಸಿದ್ದೇವೆ. ಬಹಳಷ್ಟು ಕರೆಗಳು ಬಂದಿದೆ, ಅತಿಥಿಗಳು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಾರೆ. ಜೊತೆಗೆ ನನ್ನ ಕೆಲವು ಸಂದೇಹಗಳಿತ್ತು, ಅದಕ್ಕೂ ತಾವು ಬಹಳ ಪರಿಣಾಮಕಾರಿ ವಿಚಾರಗಳನ್ನು ಹೇಳಿದ್ದೀರಿ. ಗಣೇಶಪುರ ಗಿರೀಶ್ನವಳವರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಧನ್ಯವಾದಗಳು. ಹಾಗೆ ದಿನಕರ ಪಚ್ಚನಾಡಿಯವರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜೊತೆ ಡಾಕ್ಟರ್ ದಿನಕರ ಪಚ್ಚನಾಡಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ.